ಅಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಯಾವುದೋ ಒಂದು ಆರ್ಟಿಕಲೇ ಇತ್ತು. ಆಮೇಲೆ ಅದಕ್ಕೊಂದು ಸ್ವಲ್ಪ ಏನೋ ಕಾಂಟ್ರವರ್ಸಿಗಳಾಯಿತು. ಇಲ್ಲ ವಿಷ್ಣು ಸರ್ದ ಯಜಮಾನ, ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಆ ಯಜಮಾನಿಗೂ ಈ ಯಜಮಾನಿಗೂ ಯಾವುದೇ ಥರದ ಸಂಬಂಧ ಇಲ್ಲ. ಆಮೇಲೆ ನಮ್ಮಲ್ಲಿ ಒಂದೇ ಹೇಳ್ತೀನಿ, ತುಂಬ ಬೇಗ ಎಲ್ಲರೂ ಆ ಥರ ಬೀಳ್ತಾರೆ. ಸಿನಿಮಾ ನಾವು ಆ್ಯಕ್ಚುಲಿ ಮನೇಲಿ ಟಿ ವಿಲಂತೂ ಹಾಕೊಂಡು ನೋಡೋಲ್ಲ, ಹೊರಗಡೆ ಬರುತ್ತೆ. ಸೊ ಜನ ನೋಡ್ತಾರೆ. ಮಾರ್ನಿಂಗ್ ಶೋ ನಿಮ್ಗೆ ನಿಜವಾಗ್ಲೂ ಎಲ್ಲರೂ ಸ್ವಲ್ಪ ಅಣಿಕಿತ್ತು, ಇಲ್ಲ ಯಾರಿಗೋ ಏನಾರು ಅಂದಿದ್ದು, ನೀವು ಇಮಿಡಿಯೇಟ್ ನಿಲ್ಲಿಸ್ಬೋದು, ಫಸ್ಟ್ ಶೋ ಆಗಿದ ತಕ್ಷಣ ನಿಲ್ಲಿಸ್ಬೋದು. ನಿಮ್ಮಿಂದ ತಪ್ಪಾಗಿದೆಪ್ಪ ಅಂತ. ಸೊ ಸಿನಿಮಾ ಬರೋದಕ್ಕೆ ಸ್ವಲ್ಪ ಕಾಯಬೇಕಷ್ಟೇ. ನಮ್ಮಲ್ಲಿ ಬರೋಕ್ಕೂ ಮುಂಚೆ ಎಲ್ಲರೂ ಮಾತಾಡ್ಬಿಟ್ರೆ ತಪ್ಪಾಗೋಗುತ್ತೆ. ಓಕೆ ಸರ್, ಅದು ಅಲ್ಲಿಂದ ಶುರುವಾಯಿತು. ಯಜಮಾನ ಅಂತ ಒಂದು ಟೈಟ್ಲಿ ಶುರುವಾದಾಗಿಂದ. ಸೊ ನಿಮಗೆ ಸರ್ ಈ ಟೈಟ್ ಫಿಕ್ಸ್ ಆದಾಗ ನಿಮ್ಮ ಮೈಂಡಲ್ಲಿ ಓಡಿದ್ದು? ನಾನು ಫಸ್ಟು ಶೈಲಜಾ ಮ್ಯಾಮ್ ಕೇಳಿದೆ. ನಾನು ಆ್ಯಕ್ಚುಲಿ ಏನು ಇದು ಇರ್ತಾ ಇದ್ರಲ್ಲ, ಏನಾರು ಆ್ಯಕ್ಚುಲಿ ಇದಕ್ಕೆ ಇದಾಗುತ್ತೆ. ಯಾಕಂದರೆ ನಮ್ಮ ಒಂದು ಚೇಂಬರ್ ರೂಲೇ ಇದೆ, ಯಾವುದೇ ಸಿನಿಮಾ ಟೈಟ್ಲು 10 ವರ್ಷ ಆದಮೇಲೆ ಯಾರು ಬೇಕಾದ್ರೆ ಹಿಡ್ಕೋಬೋದು ಅದನ್ನು. ಸೊ ಇಲ್ಲ, ಕೆಲವರು ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತಾರೆ, ಹಳೆ ಟೈಟ್ಲ್ ಹಂಗೆ ಇಟ್ಕೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಇನ್ನು ಕೆಲವು ಆ ಟೈಟಲ್ ಬಿಟ್ಟಾಗ ಮತ್ತೊಬ್ರು ತೊಗೊಳ್ತಾರೆ. ಆಮೇಲೆ ನಮ್ಮ ಸಿನಿಮಾಗೆ ಅದೊಂದು ಆ್ಯಪ್ಟ್ ಆಗಿತ್ತು. ಅವಾಗಲೇ ಮಾತಾಡ್ಕೊಳ್ತೀವಿ, ಯಜಮಾನನಿಗಾಗಿ ದರ್ಶನ್ ಅವ್ರಿಗೋಸ್ಕರ ಯಜಮಾನ ಯಜಮಾನಕ್ಕೋಸ್ಕರ ದರ್ಶನ್ಗೋಸ್ಕರ ಯಜಮಾನ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.